ಸೋಲು ಅಂಕಣದಲ್ಲಿ ಮುಂದುವರಿದಾಗ ಪ್ರಥಮ ಟ್ಯಾಕಲ್ ಮೂಲಕ ಖಾತೆಯಲ್ಲಿ ಬಂದಂಕದ ಸಂಪಾದನೆಯನ್ನು ಮಾಡಿಕೊಂಡಿದೆ ಕಿತ್ತೂರು ತಂಡ. ಉಪಾಂತ್ಯ ಸ್ಪರ್ಧೆ 2 ಅಂಕಣದಲ್ಲಿ ಮುಂದುವರಿದಾಗ ಟ್ಯಾಕಲ್ ಮಾಡುವಂತ ಪ್ರಯತ್ನ ಮತ್ತು ವಿಫಲಗೊಳ್ಳುತ್ತಾ ಇದೆ ದುರ್ಗಾ ಪರಮೇಶ್ವರಿ ಖಾತೆ. ಶೂನ್ಯ ಸಂಪಾದನೆಯಲ್ಲಿ ಸ್ಥಗಿತವಾಗಿದೆ. 2 ಅಂಕ ಲಭ್ಯವಾಗಿದೆ ಕಿತ್ತೂರು ಖಾತೆಯಲ್ಲಿ. ಯಾರಾದ್ರೂ ಇಡಿ ಬೈಕಲ್ಲಿ ಬರ್ತಾನ ನಿಮಗೆ ಲೈವ್ ಇದಲ್ಲ ಲೈವ್ ಇದೆ ಗಾಡಿ ಸೋನು ಕಿತ್ತೂರು ಗೆದ್ದ ತಂಡ ಮತ್ತೆ ಫೈನಲ್ ಸುತ್ತಿಗೆ ಪ್ರಥಮ ಅಥವಾ ದ್ವಿತೀಯ ಸ್ಥಾನವನ್ನು ಗಳಿಸುವಂತಹ ಅವಕಾಶ. ಎರಡನೇ ಚೂರ್ಣಿಯೊಂದಿಗೆ ದ್ವಿತೀಯ ಉಪಾಂತ್ಯ ಸ್ಪರ್ಧೆ ಆರಂಭವಾಗಿದೆ. ಆದಿಶಕ್ತಿ ಕಿತ್ತೂರು ತಂಡದ ಪರವಾಗಿ ದಾಖಲಾತಿಯಾಗಿದೆ. ಪ್ರತಿರೋಧವನ್ನು ವ್ಯಕ್ತಪಡಿಸದೆ ದುರ್ಗಾ ಪರಮೇಶ್ವರಿ ದೇವಿಪುರ ಈ ನಡುವೆ ಮತ್ತೆ ವಿಫಲತೆ. ದಾಳಿಯಲ್ಲೂ ಡಿಫೆನ್ಸ್ ಅಲ್ಲೂ ವಿಫಲತೆಯನ್ನು ಕಂಡುಕೊಳ್ತಾ ಇದೆ ದೇವಿಪುರ. 4 ಸಂಪಾದನೆಯಾಗಿದೆ. 4-0 ಆದಿಶಕ್ತಿ. ದುರ್ಗಾ ಪರಮೇಶ್ವರಿ ದೇವಿಪುರ ತಂಡದ ಅತ್ಯಂತ ಭರವಸೆಯ ದಾಳಿಗಾರ ಸೋನು ಅವರ ದಾಳಿ ಮುಂದುವರಿದಾಗ ಬೋನಸ್ನೊಂದಿಗೆ ಖಾತೆ ಆರಂಭ. ದೇವಿಪುರ ಒಳಾಂಗಣದಲ್ಲಿ 3 ಡಿಫೆಂಡರ್ಗಳು ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ದೇವಿಪುರ ತಂಡಕ್ಕೆ ಸೂಪರ್ ಟ್ಯಾಕಲ್ ಮಾಡುವಂತ ಅವಕಾಶ. 1-4 3 ಅಂಕಗಳ ಅಂತರದಲ್ಲಿ ಸತೀಶ್ ನಾಯ್ಕ್ ಅಂಡ್ ಧೀರಜ್ ಆಘಾತವನ್ನು ಕಂಡಿದೆ. ದುರ್ಗಾ ಪರಮೇಶ್ವರಿ ದೇವಿಪುರ ಪಡ್ಕೊಂಡದ್ದು ಸೂರಗುಮ್ಮ ಮುಖೇನ 1 ಬೋನಸ್ ಮಾತ್ರ. ಸತೀಶ್ ನಾಯ್ಕ್ ಅದೇ ಧೀರಜ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಕಳೆದ ದಾಳಿಯಲ್ಲಿ 5 ಅಂಕವನ್ನು ಸಂಪಾದಿಸಿಕೊಂಡಂತ ಬಿಟ್ಟೂರಿನ ಭರವಸೆಯ ದಾಳಿಗಾರ 2-9 ಈ ನಡುವೆ ಸಮುದ್ರ ಅಕ್ಷರಗಳು ಶಾಲಾ ಸ್ವೀಟ್ ಮಾಡಿದ ಮೂಲಕ ಶ್ರೀಮಂತ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತೆ
ಶ್ರೀ ಪ್ರೀತರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಡುತ್ತಾರೆ. ಬಟನ್ ಫ್ಯಾಷನ್ ಇದರ ಮಾಲಕರು ಶ್ರೀ ಪ್ರೀತರವರು ನಿಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ 9-5 in favor of Adishakti Vittoru. ಅವಕಾಶ ಸೋಲು ಗಾಡಿಯಲ್ಲಿ ಪಂದ್ಯಾಟದಲ್ಲಿ ತಮ್ಮ ಲಯವನ್ನು ಕಳೆದುಕೊಂಡಿದ 11-9 ಈ ಬಾರಿ ಮುನ್ನಡೆಯಲ್ಲಿ ಎದುರಾಳಿ ಪಾಳಯದಲ್ಲಿ ಆಕ್ರಮಣಕಾರಿ ದಾಳಿಯನ್ನು ಮಾಡಬಲ್ಲಂತ ದೇವಿಪುರದ ಅತ್ಯಂತ ಭರವಸೆಯ ದಾಳಿಗಾರ ಸುಮುಖನ ದಾಳಿ ಮುಂದುವರಿದಾಗ 12-9 12-9 in favor of Devipura. ದಾಳಿಯಲ್ಲೂ ಸುಮುಖ, ಡಿಫೆನ್ಸ್ ಅಲ್ಲೂ ಸುಮುಖ. ಪ್ರಸ್ತುತ ಪಂದ್ಯಾಟದಲ್ಲಿ ಸುಮುಖನ ಪರಾಕ್ರಮವನ್ನು ನೋಡ್ತಾ ಇದ್ದಾರೆ. 13-9 ಸುಮುಖನ ದಾಳಿ ಮುಂದುವರಿತಾರೆ. ಈ ನಡುವೆ ಸುಮುಖನಿಗೆ ಪ್ರಸ್ತುತ ದಾಳಿಯಲ್ಲಿ ಅಂಕವನ್ನು ತರಲೇಬೇಕಾದಂತ ಒತ್ತಡದ ದಾಳಿ. ಯಾವುದೇ ಸಂದರ್ಭದಲ್ಲೂ ಆರ್ಭಟಿಸಬಲ್ಲಂತ ದಾಳಿಗಾರ ಸುಮುಖ. ಪ್ರಸ್ತುತ ತೃತೀಯ ದಾಳಿಯಲ್ಲಿ ಬಂಧನ. ಮಧ್ಯಂತರ ವಿರಾಮದ ವೇಳೆಗೆ ಆದಿಶಕ್ತಿ ವಿತ್ತೂರು ಪಡೆದುಕೊಂಡಂತ 11 ಅಂಕಗಳ ವಿರುದ್ಧವಾಗಿ 13 ಅಂಕಗಳ ಅಂತರ ಒಂದು ಮಾತ್ರ. ದೇವಿಪುರ 13, ವಿತ್ತೂರು 12. ಆಗಿದೆ 200 ರೂಪಾಯಿ ಒಂದು ಬಿರಿಯಾನಿ ಹೋಗಿ 13-12 ವಾಟರ್ ತೆಕ್ಕು ಜಾತೆ ಇನ್ನು ಕ್ರೀಡಾಕೂಟದಲ್ಲಿ ಹೂಡಿಕೆಯಾಗಿರುವಂಥದ್ದು ಕೇವಲ ಒಂದು ಸ್ಪರ್ಧೆ ಮಾತ್ರ. ಯಾರೋ ಆಟದಾಗ ಬಂದಿತ್ತು
ಆಯ್ತು ಅದ ಕಣ್ಣದು ಜಾಮ್ ಏರು ಯಾಕಂದ್ರೆ ಅವ್ರು ಬಾರಿ ಒಂದು ಚಾಪಲ ತಟ್ಟೊಂದಿತ್ತೆ ಡಿ ಜೆ ನಾಲ್ಕು ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ 15-19 ಮೊದಲನೆಯಲ್ಲಿ ದುರ್ಗಾ ಪರಮೇಶ್ವರಿ ದೇವಿಪುರ, ಎರಡನೇ ಸೋನು. The points. ಪ್ರಸ್ತುತ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆ ಮುಕ್ತಾಯದ ಬಳಿಕ 10 ನಿಮಿಷಗಳಲ್ಲಿ ಇದು ಫೈನಲ್ ಮಲ್ಪಾರ ಎಂಪೋಡ ಹೆಂಗೆಲ್ಲ ಎಂಗೇಜ್ಮೆಂಟ್ ಉಂಟು ಮಾರ ಹೆಂಗೆ ಕತ್ತು ಮಾರ ಇನ್ನು ಮೆಕ್ಕಿಯಾಗಿ ಏರ್ಲಪ್ಪ 22-16 ಸೂಪರ್ ಟ್ಯಾಕಲ್ ಆನ್ ಆಗಿನ ಆದಿಶಕ್ತಿ ನಿಟ್ಟೂರು ತಂಡದ ಪರವಾಗಿ 23-16. in favor of Durga Parmeshwari Devipura.